ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ ಹತ್ತೂರ ಒಡೆಯನಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇಂದಿನ ಮುಖ್ಯ ಕಾರ್ಯಕ್ರಮ ಶಿವಾಮೃತ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಹಿರಿಯರಾದಂತಹ ಡಾಕ್ಟರ್ ಚಿನ್ನಪ್ಪಗೌಡ ಅವರೇ, ಸಣ್ಣ ಪ್ರಾಯದಲ್ಲೇ ದೊಡ್ಡ ಹುದ್ದೆಯನ್ನು ಹೊಂದಿಕೊಂಡು ಒಂದು ಅಷ್ಟು ಕನಸುಗಳನ್ನು ಇಲ್ಲಿ ಕೂಡ ಬಿತ್ತಿ ಈ ಒಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಮುಂದೆ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳುವಂತಹ ಒಂದಷ್ಟು ಸೂಚನೆಯನ್ನು ಕೊಟ್ಟಂತಹ ಶ್ರೀಯುತ ಪ್ರದೀಪ್ ಜೈನ್ ಅವರೇ, ಈ ಶಿವಾಮೃತ ಪುಸ್ತಕದ ಒಂದು ರೀತಿಯ ರೂವಾರಿಗಳು, ಅದನ್ನು ಮುನ್ನಡೆಸಿದವರು, ನನ್ನ ಆತ್ಮೀಯರು ಹಾಗೂ ನಾವೊಂದು ಅಡ್ಮೈರ್ ಮಾಡುವಂತಹ ನಾನು ಸಣ್ಣಾಗಿರುವಲ್ಲೇ ಅಡ್ಮೈರ್ ಮಾಡ್ತಾ ಇದ್ದಂತಹ ಸೀತಾರಾಮ ಕೇವಳ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳೇ, ವಿಶೇಷವಾಗಿ ವಸಂತ ಅವರೇ ಹಾಗೂ ಎಲ್ಲ ಟ್ರಸ್ಟಿಗಳೇ, ಹಾಗೂ ಮುಂದಿರುವಂತಹ ಈ ಭಾಗದ ಪುತ್ತೂರಿನ ಮಹಾಜನತೆ ಮತ್ತು ಬಂಧುಗಳೇ, ಭಗಿನಿಯರೇ, ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ಈ ಹಬ್ಬದ ವಾತಾವರಣದಲ್ಲಿ ನಡೆದಿದೆ ಅಂತ ಹೇಳೋದನ್ನು ಖಂಡಿತವಾಗಿ ನಾವೆಲ್ಲರೂ ಒಪ್ಪಬೇಕಾದ ವಿಷಯ. ಪುಸ್ತಕ ಶಿವಾಮೃತ ಅಂತೇಳುವಂಥದ್ದನ್ನು ಹೆಸರಿಟ್ಟಾಗಿದೆ. ಶಿವಾಮೃತ ಅಂತ ಹೇಳುವಂಥದ್ದು ಅನ್ವರ್ಥ ಅಂತ ಹೇಳುವುದನ್ನು ನಾನು ಇಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಮೃತವನ್ನು ನಮಗೆ ತಂದುಕೊಟ್ಟವರು ಯಾರು? ಆ ಕಾಲಾಹಲವನ್ನು ಶಿವ ಅದನ್ನು ತಗೊಂಡದ್ರಿಂದ ಅಮೃತ ಹೊರಗೆ ಬಂತು. ಹಾಗಾಗಿ ಇವತ್ತು ಈ ಶಿವನ ಈ ಸಂದರ್ಭದಲ್ಲಿ ಆ ಶಿವಾಮೃತ ಅಂತ ಹೇಳುವಂತಹ ಪುಸ್ತಕ ಏನಿದೆ ಅದು ಖಂಡಿತವಾಗಿಯೂ ಸರಿಯಾದ ಹೆಸರು ಅಂತೇಳುವಂಥದ್ದನ್ನು ವಿಶೇಷವಾಗಿ ಹೇಳುತ್ತಾ ಆ ಹೆಸರು ಹೇಳಿದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಚಿನ್ನಪ್ಪಗೌಡರು ಅವರು ಹೇಳಿದರು, ನಾನು ಫಸ್ಟಿಗೆ ಹೇಳಿದೆ ನನಗೆ ಹೋಗಬೇಕು ಈ ಕಾರ್ಯಕ್ರಮದಲ್ಲಿ, ಅಂದರೆ ದೇವರೊಟ್ಟಿಗೆ ಹೋಗುವಂಥ ವಿಷಯಗಳಿದ್ದಾವೆ. ಆದರೆ ಮನಸ್ಸು ಎರಡು ರೀತಿ ಅನ್ನಿಸಿತು. ಹಿರಿಯರು ಚಿನ್ನಪ್ಪಗೌಡರು ಮಾತಾಡಲಿಕ್ಕಿದ್ದಾರೆ, ಅವರು ಹೇಳಿದರು, ಪಾಪ ಹಿರಿಯರು ನನ್ನ ಹತ್ರ ಹೇಳಿದರು, ನೀವು ಹೋಗ್ಬೋದು, ನೀವು ಮೊದಲು ಮಾತಾಡಿ ಅಂತ ಹೇಳಿದರು. ಆದರೆ ಮನಸ್ಸಿನಲ್ಲಿ ಗೊಂದಲ ಆಯಿತು. ಯಾಕೆಂದೇಳಿದರೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ, ಹಿರಿಯರು ಮಾತಾಡ್ತಾರೆ, ಅವರು ಮಾತಾಡುವಂಥದ್ದಲ್ಲಿ ಒಂದಷ್ಟು ಕೇಳಿಕೊಳ್ಳಿಕ್ಕಿದೆ, ನಮಗೊಂದಷ್ಟು ಕಲ್ತ್ಕೊಳ್ಳಿಕ್ಕಿದೆ. ಸೊ ಹಾಗಾಗಿ ಬಿಟ್ಟು ಹೋದರೆ ನಾನೇನೋ ಕಳ್ಕೊಳ್ತೀನ ಅಂತ ಹೇಳ್ಕೊಂಡು, ಇಲ್ಲ ನಾನು ಕೂತೇ ಹೋಗ್ತೇನೆ, ನೀವೇ ಪ್ರಥಮವಾಗಿ ಮಾತಾಡಿ ಅಂತ ಹೇಳಿದೆ. ಖಂಡಿತವಾಗಿ ಕೂತದ್ದು ನನಗೆ ಅದು ವರ್ತ್ ಅಂತ ಅನಿಸಿದೆ. ಧರ್ಮವನ್ನು ನಾವು ಯಾವಾಗ ಬಿಟ್ಟು ನಾವು ಹೊರಗೆ ಹೋದೆವೋ ಆಗ ಪ್ರಾರಂಭ ಆಯಿತು ತೊಂದರೆಗಳು. ಈಗ ಮಕ್ಕಳು ಹೋಗ್ತಾ ಇಲ್ಲ, ಶಾಲೆ ಮಾತ್ರ ಹೋಗ್ತಾ ಇದ್ದಾರೆ. ಚಿನ್ನಪ್ಪಗೌಡರು ಹೇಳಿದ್ದು, ಕಾಳಜಿನೇ ವ್ಯಕ್ತಪಡಿಸಿದರು. ಎಷ್ಟು ಜನ ಜಾತ್ರೆಗೆ ಹೋಗ್ತಾರಾ, ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರಾ ಅಂತ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ ಅಂತ, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ನಾವು ಧರ್ಮವನ್ನು ಶಾಲೆಯಿಂದ ಬೇರೆ ಮಾಡಿದ್ದೇವೆ. ಹಾಗಾದರೆ ಧರ್ಮವನ್ನು ಹೇಳಿಕೊಡುವ ಜಾಗ ಯಾವುದು? ಮನೆಯಲ್ಲಿ ಆಗೋದಿಲ್ಲ, ಮನೆಯಲ್ಲಿ ನಾವು ಹೇಳಿಕೊಡೋದಿಲ್ಲ, ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ ಅಂತ ಹೇಳಿದರೆ ಇನ್ನೆಲ್ಲಿ ಹೇಳ್ಕೊಡಬೇಕು? ಸೊ ಹಾಗಾಗಿ ಈ ಒಂದು ಕೆಲಸವನ್ನು ತಾವು ಮಾಡೋದಕ್ಕೆ ವಿಶೇಷ ಅಭಿನಂದನೆಗಳನ್ನು ಹೇಳ್ತಾ, ನನ್ನ ಒಂದಷ್ಟು ವಿಚಾರ ಏನು ಹೇಳಬೇಕು ಅಂತ ಹೇಳಿದರೆ, ಅದಲ್ಲದೆ ಎಡಿಷನಲ್ಲಾಗಿ ತಮ್ಮ ಈ ಒಂದು ಟ್ರಸ್ಟ್ ಏನಿದೆ ಈ ಭಾಗದಿಂದ ಒಂದಷ್ಟು IAS ಮಾಡುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆದರೆ ಒಂದು ವರ್ಷದಲ್ಲಿ 2 ಜನ 3 ಜನ ವಿದ್ಯಾರ್ಥಿಗಳನ್ನು ನಾವು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಖಂಡಿತವಾಗಿ ತಮ್ಮ ಈ ಒಂದು ಒಳ್ಳೆಯ ತಂಡ ಏನಿದೆ ಈ ತಂಡಕ್ಕೆ ಸೇರಿಕೊಳ್ಳುವಂಥವರು ಉಜ್ಜೀವನ್ ಬ್ಯಾಂಕ್ನವರು ಇರ್ಬೋದು, ಅಥವಾ ನಾವಿರ್ಬೋದು, SDC ಬ್ಯಾಂಕ್ ಇರ್ಬೋದು, ಎಲ್ಲರೂ ನಾವು ಅದನ್ನು ಸೇರಿಕೊಳ್ತೇವೆ. ಅದನ್ನು ಗುರುತಿಸಿ ಅವರನ್ನು ಕಳಿಸುವಂಥ ವಿಷಯ ಮಾಡಿದರೆ ನಮ್ಮ ಭಾಗದಲ್ಲೂ IAS ಅಥವಾ IPS ಅಧಿಕಾರಿಗಳು ಬರುವಂಥ ಸಾಧ್ಯತೆಯನ್ನು ನಾವು ಮುಂದೆ ಕಾಣಬಹುದು. ಯಾಕೆಂತ ಹೇಳಿದರೆ ಇಲ್ಲಿ ಕೆಲವು ಕಡೆಯಲ್ಲಿ ನಾವು ಮಾಡ್ತೇವೆ, ಆದರೆ ಒಳ್ಳೆಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಕಳಿಸಿ ಅಲ್ಲಿ ಅವರು ಆಯ್ಕೆ ಆಗುವಂತೆ ಮಾಡುವಂತೆ ನಾವು ಮಾಡಿದರೆ ಖಂಡಿತವಾಗಿ ನಮ್ಮ ಭಾಗದ IAS ಅಧಿಕಾರಿಗಳು, ನಮ್ಮ ಭಾಗದ ಅಧಿಕಾರಿಗಳು ಯಾಕೆ ಹೇಳ್ತಾ ಇದ್ದೇನೆ, ಬೇರೆ ಭಾಗದ ಅಧಿಕಾರಿಗಳು ಬರಬಾರ್ದು ಅಂತೇಳಿ ಅಲ್ಲ, ಆದರೆ ನಮ್ಮ ಭಾಗದವರು ಬಂದಾಗ ನಮ್ಮ ವಿಶೇಷತೆಗಳು, ನಮ್ಮ ಆಚರಣೆಗಳು, ನಮ್ಮ ವಿಶೇಷತೆಗಳನ್ನು ಗೊತ್ತು ಮಾಡಿಕೊಂಡು ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಕೆಲಸವನ್ನು ನಾವು ಮಾಡಬೇಕು ಅಂತ ವಿಶೇಷ ಒಂದು ತಮ್ಮಲ್ಲಿ ಕೋರಿಕೆಯನ್ನು ನಾನಿಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಈ ಭಾಗದಲ್ಲಿ ಬನ್ನೂರು
ಭಾಗದಲ್ಲಿ ಪಡೀಲು ಭಾಗದಲ್ಲಿ ನಾವಿದ್ದೇವೆ. ತಮಗೆ ಇಲ್ಲಿ ಎಷ್ಟು ಜನರು ಈ ಭಾಗದಲ್ಲಿದ್ದವರಿಗೆ ಗೊತ್ತಿರ್ಬೋದು, ಮಹಾಲಿಂಗೇಶ್ವರನ ವಿಶೇಷ ಆಚರಣೆ ಇಲ್ಲೊಂದು ನಡೀತದೆ, ಗೊತ್ತಿದೆಯಾ? ದೊಂದಿಯಲ್ಲಿ ಮಹಾಲಿಂಗೇಶ್ವರ ಹೋಗುವಂತಹ ಒಂದು ವಿಶೇಷ ಆಚರಣೆ ಇಲ್ಲಿ ನಡೀತದೆ. ಇವತ್ತು ರಾತ್ರಿ ಮಹಾಲಿಂಗೇಶ್ವರನ ಇಲ್ಲಿ ದಾಟುವಾಗ ದೊಂದಿಯಲ್ಲಿ ಸ್ವಾಗತ ಮಾಡುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಆ ದೊಂದಿಯ ಒಂದು ವಿಶೇಷತೆಯನ್ನು ಕೂಡ ತಾವೆಲ್ಲರೂ ಇವತ್ತು ವೀಕ್ಷಿಸ್ಬೋದು ಅಂತ ಹೇಳೋದನ್ನು ವಿಶೇಷವಾಗಿ ಹೇಳುತ್ತಾ, ಮತ್ತೊಮ್ಮೆ ಆ ಚರಿತ್ರೆ ಉಲ್ಲೇಖ ಮಾಡಿದಂಥ ಸಂಗ್ರಹಿತ ಕೃತಿ ಸಂಚಿಕೆ ಕೃತಿಯಾಗಿ ಬರಲಿ ಅಂತೇಳಿ ಹಾರೈಸುತ್ತಾ, ಈ ಕಾರ್ಯಕ್ರಮದ ರೀತಿಯ ಅನ್ನಷ್ಟು ಕಾರ್ಯಕ್ರಮಗಳು ತಮ್ಮ ವೇದಿಕೆಯಿಂದ ಮೂಡಿಬರಲಿ, ಮಹಾಲಿಂಗೇಶ್ವರನು ಸರ್ವರಿಗೂ ಸನ್ಮಾನಗಳನ್ನುಂಟು ಮಾಡಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.